ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತೇನೆ. ಗೊಜ್ಜು ಮಾಡುವುದಕ್ಕೆ ನೋಡಿ, ಹಾಗಲಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಉಪ್ಪಾಕಿ ಈಗ ಸರಿಯಾಗಿ ಕಿವುಚ್ಕೊಳ್ತೇನೆ. ನೋಡಿ, ಉಪ್ಪು ಹಾಕಿದ್ದೇನೆ. ಈಗ ಅದನ್ನು ಸರಿಯಾಗಿ ಕಿವುಚ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಬೇಕದು. ಕಹಿ ಏನಾಗುವುದಿಲ್ಲ ಪದಾರ್ಥ. ಚೆನ್ನಾಗಿ ನೀರಾಯ್ತು. ಈಗ ಇದಕ್ಕೆ ಇನ್ನು ನೀರು ಹಾಕಿ ತೊಳ್ಕೊಳ್ತೇನೆ. ಅದರ ಕಹಿ ಅಂಶ ಎಲ್ಲ ಬಿಡ್ತದೆ. ನೋಡಿ, ಈಗ ಅದರದ್ದು ಕಹಿ ಅಂಶ ಎಲ್ಲ ಬಿಟ್ಟಿದೆ. ಇದಕ್ಕೆ ಇನ್ನೆಲ್ಲ ಹೋಳುಗಳನ್ನು ತೆಕ್ಕೊಂಡ್ರೆ ಆಯಿತು. ನೋಡಿ ನೀರು ಹೇಗೆ ಆಗಿದೆ ನೋಡಿ. ಒಂದು 3 ಸ್ಪೂನಿನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಸಾಸಿವೆ ಹಾಕ್ಕೊಳ್ತಿದ್ದೇನೆ, ಅರ್ಧ ಟೀ ಸ್ಪೂನು. ನೀರುಳ್ಳಿ ಹಾಕ್ಕೊಳ್ತೇನೆ. 4 ನೀರುಳ್ಳಿ ಉಂಟು, ಸಣ್ಣದು. ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊವೇ ಸ್ವಲ್ಪ ತುಂಬ ಬೇಕಾಗ್ತದೆ. ಕಾಯಿ ಮೆಣಸು 2 ಹಾಕ್ಕೊಳ್ತಿದ್ದೇನೆ. ಟೊಮೆಟೊ 4. ಈಗ ಹಾಗಲಕಾಯಿ ಹಾಕ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಮೆಣಸಿನ ಹುಡಿ ಹಾಕ್ತೇನೆ. 1.5 ಸ್ಪೂನಿನಷ್ಟು ಹಾಕ್ತೇನೆ. ಸ್ವಲ್ಪ ಅರಶಿನ 1/4 ಟೀ ಸ್ಪೂನು. ಸಾಂಬಾರ್ ಪೌಡ್ರು 1 ಸ್ಪೂನು. ಮತ್ತು 1 ತುಂಡು ಬೆಲ್ಲ. ಹುಣಸೆ ಹುಳಿ ನೆನೆಲಿಕ್ಕೆ ಇಟ್ಟಿದ್ದೇನೆ. ಈಗ ಹಾಕ್ಕೊಳ್ತೇನೆ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು
ಅಷ್ಟೊತ್ತು ಹಾಗೆಯೇ ಬೇಯ್ತಾ ಇರಲಿ. ಬಾಯಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ. ಈಗ ಹುಣಸೆಹುಳಿ ಇದು ರಸ ಹಾಕ್ತಾ ಇದ್ದೇನೆ. ಲಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹುಳಿ. ಬೇರೆ ನೀರು ಸೇರಿಸಲಿಲ್ಲ, ಅದರಲ್ಲೇ ಬೇಯಲಿ. ಸಣ್ಣ ಉರಿಯಲ್ಲಿ ಬೇಯಬೇಕು ಅದು. ನೋಡಿ ಈಗ ರೆಡಿ ಆಗ್ತಾ ಬಂತು. ಒಂದು 5 ನಿಮಿಷ ಉಂಟು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಅದು ಉಪ್ಪು ನೋಡಿಕೊಂಡು ಹಾಕಬೇಕು. ಅದು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು. ಮತ್ತು ನೀರು ಕೂಡ ಹಾಗೆ. ಆಗಾಗ ನಾವು ಮಚ್ತಾ ಇರಬೇಕಾಗ್ತದೆ, ಇಲ್ಲದಿದ್ದರೆ ತಲಾಳೆ ಹಿಡಿತದೆ. ಹಾಗಲಕಾಯಿ ಗೊಜ್ಜು ರೆಡಿ. ನೋಡಿ ಹಾಗಲಕಾಯಿ ಗೊಜ್ಜು ರೆಡಿ. ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ನಾಳೆ. ಬಾಯ್.